ಬಿಡುಗಡೆಗೆ ಮುನ್ನವೇ ತುಳು ಚಲನಚಿತ್ರರಂಗದಲ್ಲಿ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವ ಗೋಸ್ಮರಿ ಫ್ಯಾಮಿಲಿ ತುಳು ಚಲನಚಿತ್ರ ಮೇ ತಿಂಗಳ ಶುಕ್ರವಾರದಂದು ಅಪರಾಹ್ನ 1:30 ಗಂಟೆಗೆ ಜುಫೈರ್ನಲ್ಲಿರುವ ಮುಕ್ತಾ ಸಿನಿಮಾ ಮಂದಿರದಲ್ಲಿ ಗ್ರ್ಯಾಂಡ್ ಪ್ರೀಮಿಯರ್ ಪ್ರದರ್ಶನ ಕಾಣಲಿದೆ. ತುಳು ಚಲನಚಿತ್ರರಂಗದ ಜನಪ್ರಿಯ ನಟರುಗಳು ಅಂತಾಗಿ ನಟಿಸಿರುವ ಈ ಚಲನಚಿತ್ರವನ್ನು ಖ್ಯಾತ ನಿರ್ದೇಶಕ ಸಾಯಿಕೃಷ್ಣ ಕುಡ್ಲಾರ್ ಅವರು ಬರೆದು ನಿರ್ದೇಶಿಸಿದ್ದು, ಈ ಚಲನಚಿತ್ರವು ಬಹರೇನ್ನಲ್ಲಿ ಗ್ರ್ಯಾಂಡ್ ಪ್ರೀಮಿಯರ್ ಪ್ರದರ್ಶನ ಕಂಡ 1 ವಾರದ ನಂತರ ಅಂದರೆ ಮೇ 18ರಂದು ಬಿಡುಗಡೆಯಾಗಲಿದೆ. ಬಹರೇನ್ ಗ್ರ್ಯಾಂಡ್ ಪ್ರೀಮಿಯರ್ ಪ್ರದರ್ಶನದ ಟಿಕೆಟ್ಗಳು ಇದಾಗಲೇ ಬಹುತೇಕ ಮುಂಗಡ ಬುಕ್ಕಿಂಗ್ ಆಗಿದ್ದು, ಇನ್ನು ಕೆಲವೇ ಟಿಕೆಟ್ಗಳು ಬಾಕಿ ಇದೆ. ಗಿರ್ಗಿಟ್ ತುಳು ಚಿತ್ರದ ಖ್ಯಾತಿಯ ರೋಷನ್ ಶೆಟ್ಟಿ ಅವರು ಈ ಗ್ರ್ಯಾಂಡ್ ಪ್ರೀಮಿಯರ್ ಪ್ರದರ್ಶನವನ್ನು ಬಹರೇನ್ನಲ್ಲಿ ಆಯೋಜಿಸಿದ್ದಾರೆ. ಬಹರೇನ್ನಲ್ಲಿ ತುಳು ಕಲೆ, ಭಾಷೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ರೋಷನ್ ಶೆಟ್ಟಿ ಅವರು ಇದಾಗಲೇ ಅನೇಕ ತುಳು ಚಲನಚಿತ್ರಗಳನ್ನು ಬಹರೇನ್ನಲ್ಲಿ ಬಿಡುಗಡೆಗೊಳಿಸಿದ್ದಾರೆ. ಚಿತ್ರದ ನಿರ್ದೇಶಕ ಸಾಯಿಕೃಷ್ಣರವರು ವಿಶೇಷವಾಗಿ ಬಹರೇನ್ಗೆ ಆಗಮಿಸಿ ಈ ಪ್ರೀಮಿಯರ್ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಚಿತ್ರ ವೀಕ್ಷಣೆಯ ನಂತರ ವೀಕ್ಷಕರನ್ನು ಭೇಟಿಯಾಗಿ ಚಿತ್ರದ ಬಗೆಗಿನ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮಸ್ಕಾರ ಮಾತ್ರಿಗಳ ಯಾನ್ ನಿಕ್ಲಸ್ ಸೊ ವಿಷಯದ ಪಂಡ ನಿಕ್ಲಿ ಮಾತ್ರಿಗಳ ಗೊತ್ತು ಮುಂದೆ ಬರ್ಪಿನ 18th ಮೇಗ್ ನಮ್ಮ ಓಲ್ಡ್ ಗೋಸ್ಮಾರಿ ಫ್ಯಾಮಿಲಿ ರಿಲೀಸ್ ಆರುಂಡು ಅಂಚೆನೆ ಬಟ್ ಐತ ದುಂಬು 16 ಮೇಗ್ ಗೋಸ್ಮಾರಿ ಫ್ಯಾಮಿಲಿ ಪ್ರೀಮಿಯರ್ ಶೋ ಆರುಂಡು ಬೇರೆಂಡ್ ಸೊ ಬೇರೆಂಡ್ ಇತ್ತಿನ ಮಾತ ತುಳು ಏರ್ಪೋದೊಂದು ಮೂವಿ ತೂಲೆ ಗೋಸ್ಮಾರಿ ಫ್ಯಾಮಿಲಿ ಇಸ್ ಆಲ್ ರೇಟ್ ಟು ಬಿ ಯೋರ್ಸ್ ಫ್ಯಾಮಿಲಿ ಬೇರೆನ್ ಪೀಪಲ್ ಸೊ ನಿಕ್ಲಿ ಮಾತಿರ್ಲ ತೂವಡ್ ಪಂದೆ ಆ್ಯಂಡ್ ಕೇನ್ ಮೈ ಬೇರೆಂಡ್ ಇತ್ತಿನ ಮಾತ ತುಳು ಏರು ಸೊ ಗೋ ಡೂ ವಾಚ್ ಆ್ಯಂಡ್ ಐ ಪ್ರಾಮಿಸ್ ನಿಕ್ಲಿಗೆ ಇಷ್ಟ ಪಂದೆ ಆ್ಯಂಡ್ ಸೊ ಗೋ ಆ್ಯಂಡ್ ವಾಚ್ ಬೇರೆನ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಯಾನಿಕ್ಲ ಸಾಯಿಕೃಷ್ಣ ಕುಡ್ಲ ಗೋಸ್ಮರಿ ಫ್ಯಾಮಿಲಿ ದುವೆ ಮೇ ತಿಂಗಳ 18ನೇ ತಾರೀಕಿಗೆ ತುಳುನಾಡೋರ್ ಮೇ ರಿಲೀಸ್ ಆಯ್ರಗೊಂಡು ಅವೇರ್ದು ದುಂಬು ಐತ ಪ್ರೀಮಿಯರ್ ಶೋ ನಿಖಲ್ನ ಬೆಹರಿಂಡ್ 16 ತಾರೀಕಿಗೆ ಪ್ರದರ್ಶನ ಆಯ್ರಗೊಂಡು ರೋಷನ್ ಶೆಟ್ರ್ ಮೇರ್ನ ಮುಂದಾಳತ್ತೋಡು ನಡಪನಂಚಿನ ಈ ಪ್ರೈವೇಟ್ ಸ್ಕ್ರೀನಿಂಗ್ ಇಡೆ ನಿಖಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತದೆ. ಈ ಪ್ರದರ್ಶನ ಅತ್ಯಂತ ಯಶಸ್ವಿ ಮಲ್ತು ಕೊರಡು ಗೋಸ್ಮರಿ ಫ್ಯಾಮಿಲಿ ಚಿತ್ರ ತುಳುನಾಡದ ಪ್ರತಿ ಒಂಜಿ ಹಾಸ್ಯ ದಿಗ್ಗಜರ್ಲ ಉಳ್ಳೇರು ಅಂಚನೆ ಅರ್ಜುನ್ ಕಾಪಿಕಾಡ್ ನೆತ್ತ ನಾಯಕ ನಟೆ ಆದು ತುಳುನಾಡ ಕ್ರಶ್ ಎಂದು ಪುದರ್ ಪೋಯಿನ ಆಲ್ಬಮ್ ಸಾಂಗ್ಗಳು ಪುದರ್ ಪೋಯಿನ ಅಂಚಿನ ಸಮತಾ ಅಮೀನ್ ಮೇರು ನೆಟ್ ಸುರುತ ಸರ್ತಿ ಮೇರೇನು ನಾಯಕ ನಟಿಯಾದ ಅಭಿನಯ ಮಲ್ತೊಂದುಲ್ಲೇರು ಅಂಚನೆ ಈ ಚಿತ್ರನ ಯಾನ್ ನಿರ್ದೇಶನ ಮಲ್ತದೆ ನಿಕ್ಲೇನು ಬಂಜಾರ ತೆಲ್ಪಾಯರೆಗೆ 16 ತಾರೀಕಿಗೆ ಎಂಕುಲು ಬರೋದಿಲ್ಲ ನಿಖಲು ಪ್ರೋತ್ಸಾಹ ಮಲ್ಪಡು. ಥ್ಯಾಂಕ್ ಯು. ಈ ಚಿತ್ರ ಪ್ರದರ್ಶನದ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ರೋಷನ್ ಶೆಟ್ಟಿ ಅವರನ್ನು ದೂರವಾಣಿ ಸಂಖ್ಯೆ 39788945 ಮೂಲಕ ಸಂಪರ್ಕಿಸಬಹುದು. ಕಮಲಕ್ಷ ಅಮೀನ್, V4 ನ್ಯೂಸ್, ಬೆಹರೇನ್.